ಪ್ರತಿದಿನ 1 ಗಂಟೆ ಯೋಗಾಭ್ಯಾಸ ಮಾಡಬೇಕು. ಶರೀರ ಶಕ್ತವಾಗಿರಬೇಕು. ಜೀವನ ಪ್ರದರ್ಶನಕ್ಕಾಗಿ ಅಲ್ಲ, ಪ್ರಬುದ್ಧರ್ಶನಕ್ಕಾಗಿ ಜೀವನ ಎಂಬ ಭಾವ ನಮ್ಮದಾಗಬೇಕು. ಮೈತ್ರಿ ಈ ಗುರುಕುಲದ ವಿದ್ಯಾರ್ಥಿನಿಯರು ಶಾಸ್ತ್ರಾಧ್ಯಯನ ಮಾಡಿ ಪತಂಜಲಿ ಯೋಗ ಪೀಠದಲ್ಲಿ ಸಮರ್ಪಣೆ ಮಾಡಿದ್ದಲ್ಲಿ ಪುರಸ್ಕರಿಸಲಾಗುವುದು ಎಂದು ಪತಂಜಲಿ ಯೋಗ ಪೀಠದ ಯೋಗ ಗುರು ಶ್ರೀ ಬಾಬಾ ರಾಮದೇವ್ ಹೇಳಿದರು. ಅವರು ವಿಟ್ಲಪಡ್ನೂರು ಗ್ರಾಮದ ಮೂರ್ಗಜೆ ಮೈತ್ರೇಯಿ ಗುರುಕುಲಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿನಿಯರ ಜೊತೆ ಸಂವಾದ ನಡೆಸಿದ್ರು. ಸಂಸ್ಕೃತ ವ್ಯಾಕರಣದ ಮೂಲ ಗ್ರಂಥ ಅಭ್ಯಸಿಸಬೇಕು. ಭೌತಿಕ ವಿಕಸನದ ಜೊತೆ ಶರೀರ, ಮನಸ್ಸು, ಬುದ್ಧಿ ಮತ್ತು ಆತ್ಮದ ವಿಕಸನವಾಗಬೇಕು. ಮನಸ್ಸಿನಲ್ಲಿ ದೃಢ ಸಂಕಲ್ಪವಿರಬೇಕು. ಗುರುಕುಲ ವಿಶ್ವವಿದ್ಯಾನಿಲಯಕ್ಕೆ ಸಹಕಾರವಿದೆ ಎಂದು ಹೇಳಿದರು. एवं विचारयन्ति सर्वे वयं जीवने महत् कार्यं कर्तुम् इच्छामि, अहमपि जीवने सफलो भविष्यामि, विभिन्नानि साधनानि सङ्ग्रहिष्यामि, जीवने प्रतिष्ठां, जीवने सम्पत्तिं, विभूतिं, सिद्धिं, साफल्यं भिन्नभिन्नक्षेत्रेषु प्राप्स्यामि इति सर्वेषामपि मनसि विश्वासः चिंतन तदा किं मया गुरुकुले ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ, ಮೈತ್ರೇಯಿ ಗುರುಕುಲದ ಗೌರವಾಧ್ಯಕ್ಷ ಎನ್ ಕುಮಾರ್ ಮತ್ತು ಅಜೇಯ ವಿಶ್ವಸ್ತ ಮಂಡಳಿ ಸದಸ್ಯ ಪಿ ರವೀಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭ ವಿದ್ಯಾರ್ಥಿನಿಯರ ಪ್ರತಿಭಾ ಪ್ರದರ್ಶನ ಕೂಡ ನಡೆಯಿತು. किन्तु अयं विषयः नैवज्ञायते इत्यस्मात् मातरं पृष्ट्वा गच्छामि इत्युक्तवान्. मम पिता कः अम्ब, अहं किं गोत्रीयः इति ज्ञापयतु अम्ब. पश्य वत्स,